ವಿಶ್ವ ಪರಿಷತ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂತ ಹೇಳಿದೆ. ನಾನು ಹಿಂದೂ, ನಾನು ನನ್ನ ಧರ್ಮವನ್ನು ಬಿಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅನೇಕ ಭಾಷಣ ಮಾಡಲಿಲ್ಲ. ನಾನು ಬಿಜೆಪಿ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಬಿಜೆಪಿ ಕಚೇರಿಗೆ ಹೋಗಲಿಲ್ಲ. ಮದುವೆ ಆಗ್ತದೆ, ನೀವು ಬನ್ನಿಯಪ್ಪ ನಾನು ಕಾಂಗ್ರೆಸ್, ನೀವು ಬಿಜೆಪಿ ನಾನು ಬರುದಿಲ್ಲ ಅಂತ ಹೇಳಿದ್ರೆ ಹೀಗೆ ಆಗ್ತದೆ. ಅಶೋಕ್ ಶಾಸಕ ಮಾಡಿದ್ದು ಕಾಂಗ್ರೆಸ್. ನಾನು 22 ವರ್ಷ ಬಿಜೆಪಿಯಲ್ಲಿ ಇದ್ದೆ. ಅಲ್ಲಿ ಅವಕಾಶಗಳನ್ನು ಕೇಳಿದೆ, ಕೊಡಲಿಲ್ಲ. ಎಷ್ಟೋ ದೇವಸ್ಥಾನಗಳು, ಭಜನಾ ಮಂದಿರಗಳು, ದೈವಸ್ಥಾನಗಳು ಇವತ್ತು ಕೂಡ ಸರ್ಕಾರಿ ಜಾಗದಲ್ಲಿದೆ. ನಾನು ವಿಧಾನಸಭೆಗೆ ಹೋಗಿ ಫಸ್ಟ್ ದಿವಸ ನನ್ನ ಫಸ್ಟ್ ಪ್ರಶ್ನೆ ತುಳುವಿನ ಬಗ್ಗೆ. ಸರ್ಕಾರಿ ಜಾಗದಲ್ಲಿರುವಂತ ದೇವಸ್ಥಾನ, ಭಜನಾ ಮಂದಿರ, ಚರ್ಚ್, ಮಸೀದಿ ಇದನ್ನೆಲ್ಲ ಆ ಹೆಸರಲ್ಲೇ ಮಾಡಿಕೊಡಬೇಕು. ಅದನ್ನೆಲ್ಲ ಮಾಡಲಿಲ್ಲ ಬಿಟ್ಟು ನಾನು ಕಾಂಗ್ರೆಸ್ ಹೋದೆ. ಯಾವ ಕೆಲಸ ಇರಲಿ ನಾನು ಖಂಡಿತ ಅವರ ಕೇಳಿಲ್ಲ, ನೀವು ಬಿಜೆಪಿಯ ನೀನು ಕಾಂಗ್ರೆಸ್ ಅಂತ. ಅದರ ತತ್ವಸಿದ್ಧ ಅಂತ ಬೇರೆ, ಮತ್ತೆ ಯಾರಿಗೆ ಯಾರನ್ನ ಅಲ್ಲಿಗೆ ಹೋಗ್ತೀನಿ, ಮತ್ತೆ ಅದರ ಬಗ್ಗೆ ಏನು ಹೇಳ್ತೀನಿ, ಮತ್ತೆ ಏನು ಹೇಳ್ತಾರೆ. ಮತ್ತೆ ಇನ್ನೊಂದು, ಈಗ ಈ ವಿಷಯಗಳು ಆದ್ಮೇಲೆ ಹಾಗೆ ಇದು ಮಾಡಿದ್ದಾರೆ. ಆಗ ನೆಕ್ಸ್ಟ್ ಬಿಜೆಪಿಗೆ ಮಾತಾಡ್ತಾ ಇದ್ದಾರೆ ನೋಡಿ. ನನಗೆ ಅಶೋಕ್ ಶಾಸಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಎಲ್ಲಿ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. ನೀವು ಗೊತ್ತಿರ್ಬೋದು, ಇಡೀ ದೇಶದ ವಿಚಾರಗಳು ತಗೊಂಡ್ರು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಮುಂದೆ ಬರ್ತಾ ಇದೆ. ಇನ್ನು ಮುಂದೆ ಆಗುವ ಮಹಾರಾಷ್ಟ್ರ ದೊಡ್ಡ ಸ್ಟೇಟ್, ಅಲ್ಲಿ ಆಗುವ ಚುನಾವಣೆಯಲ್ಲಿ ನಾನು ಮೊನ್ನೆ ಹೋಗಿದ್ದೆ 2 ದಿವಸಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ, ಹರಿಯಾಣದಲ್ಲಿ ನೀವು ಮೊನ್ನೆ ನೋಡಿರ್ಬೋದು ಕಾಂಗ್ರೆಸ್ ಪಕ್ಷ ಬರ್ತದೆ. ಆನಂತರ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದಾಗಿ ಸುಮಾರು 18 ಸೀಟು 500ರಿಂದ 1200 ಹೋಗಿ ನಾವು ಹೋಗಿದ್ದು. ಅದರಿಂದಾಗಿ ಇದಾಗಿದೆ. ಸೊ ಪಕ್ಷದ ಬಗ್ಗೆ ನನ್ನ ಏನು ವಿಚಾರಗಳಿಲ್ಲ. ನಾನು ಬೇರೆ ಪಕ್ಷ ಬದಲಾವಣೆ ಮಾಡುವಂಥದ್ದು. ನಾನು 22 ವರ್ಷ ಬಿಜೆಪಿಯಲ್ಲಿದ್ದೆ. ಅಲ್ಲಿ ಅವಕಾಶಗಳನ್ನು ಕೇಳಿದೆ, ಕೊಡಲಿಲ್ಲ. ಅಭಿವೃದ್ಧಿ ಮಾಡಿ ನಾನೇನು ದುಡ್ಡು ಮಾಡಲಿಕ್ಕೆ ಅಂತ ಯಾವುದೇ ಪಕ್ಷಕ್ಕೆ ಬಂದವಲ್ಲ. ನಾನು ಉದ್ಯಮಿಯಾಗಿದ್ದೆ. ಒಂದು ಸಲ ನಾನು ಪಕ್ಷದಲ್ಲಿರುವಾಗಲೂ ನೋಡಿ, ನಮ್ಮ ಎಷ್ಟೋ ದೇವಸ್ಥಾನಗಳು, ಭಜನಾ ಮಂದಿರಗಳು, ದೈವಸ್ಥಾನಗಳು ಇವತ್ತು ಕೂಡ ಸರ್ಕಾರಿ ಜಾಗದಲ್ಲಿದೆ. ನಾನು 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ರಲ್ಲಿ 80 ಲಕ್ಷ ವಾಪಸ್ ಬಂದಿದೆ ನನಗೆ. ಯಾಕಂದ್ರೆ ಯಾವುದೇ ದೇವಸ್ಥಾನಗಳು, ಭಜನಾ ಮಂದಿರಗಳು, ನಮ್ಮ ದೈವಸ್ಥಾನಗಳು RTC ಇಲ್ಲ, ಅವತ್ತು ದುಡ್ಡು ಕೊಟ್ಟರು ವಾಪಸ್ ಬಂದಿದೆ. ದುಸ್ಥಿತಿ ನೋಡಿ. ನಾನು ಆವಾಗ ಬಿಜೆಪಿಯಲ್ಲಿ ಇರುವಾಗ ಹೇಳ್ತಾ ಇದ್ದೆ, ನೋಡಿ ಅದನ್ನು ಅಧಿಕೃತ ಮಾಡಿ, ಆ ದೇವಸ್ಥಾನ ಮಾಡಿ, ಚರ್ಚಿಯಲ್ಲಿ, ಮಸೀದಿಯಲ್ಲಿ ಹೈಯೆಸ್ಟ್ ಇರುವಂಥದ್ದು ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ಇರುವಂಥದ್ದು. ಇದನ್ನು ಯಾವಾಗ ಮಾಡುದು? ನಾನು ವಿಧಾನಸಭೆಗೆ ಹೋಗಿ ಫಸ್ಟ್ ದಿವಸ ನನ್ನ ಫಸ್ಟ್ ಪ್ರಶ್ನೆ ತುಳುವಿನ ಬಗ್ಗೆ, ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ. ಆನಂತರ ನನ್ನ 2ನೇ ಪ್ರಶ್ನೆ, ಸರ್ಕಾರಿ ಜಾಗದಲ್ಲಿರುವಂತ ದೇವಸ್ಥಾನ, ಭಜನಾ ಮಂದಿರ, ಚರ್ಚ್, ಮಸೀದಿ ಇದನ್ನೆಲ್ಲ ಆ ಹೆಸರಲ್ಲೇ ಮಾಡಿಕೊಡಬೇಕು. ಮುಂದಿನಂತೆ ಬೇಡ, ಹಿಂದೆ ಇದ್ದಾರೆ, ಎಷ್ಟೋ ವರ್ಷದಲ್ಲಿ ಇದ್ದೇ ಇದ್ದಾರೆ, ಇನ್ನು ಮುಂದೆ ಮಾಡೋದು ಬೇಡ. ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇದೆ. ಅದನ್ನೆಲ್ಲ ಮಾಡಲಿಲ್ಲ. ಇದನ್ನೆಲ್ಲ ಬಿಟ್ಟು ನಾನು ಕಾಂಗ್ರೆಸ್ಗೆ ಹೋದೆ. ಕಾಂಗ್ರೆಸ್ ನನಗೆ ಅವಕಾಶವನ್ನು ಕೊಟ್ಟಿದೆ, ಶಾಸಕರನ್ನಾಗಿ ಮಾಡಿದ್ದಾರೆ. ಪಕ್ಷ ಬಿಡುವಂಥದ್ದು ವಿಚಾರಗಳು ಏನಿಲ್ಲ. ನೀವು ಹೇಳಿದಾಗ ಈಗ ನೀವು ಬನ್ನಿಕ್ಕೆ ವಿಶ್ವ ಪರಿಷತ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರಿ. ನಾನು ಹಿಂದೂ, ನಾನು ನನ್ನ ಧರ್ಮವನ್ನು ಬಿಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನನ್ನ ಧರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದೂ, ನನ್ನ ಧರ್ಮ ನನಗೆ ಬೇಕು. ಆದರೆ ಬೇರೆಯವರ ಧರ್ಮವನ್ನು ನಾನು ವಿರೋಧ ಮಾಡುವುದಿಲ್ಲ. ನಾನು ಶಾಸಕರಾಗಿ ಪ್ರತಿಜ್ಞೆ ಮಾಡುವಾಗ ಏನು ಹೇಳೋದು, ಎಲ್ಲರಿಗೂ ಶಾಸಕ. ನಾನೀಗ ಕೆಲಸ ಮಾಡುವಾಗ ಆಕ್ರಮ ಸಕ್ರಮ ಬಾಕಿ ಯಾವ ಕೆಲಸ ಇರಲಿ ನಾನು ಖಂಡಿತ ಅವನ ಹತ್ರ ಕೇಳುದಿಲ್ಲ, ನೀವು ಬಿಜೆಪಿಯ ನೀನು ಕಾಂಗ್ರೆಸ್ ಅಂತ. ನಾನು ಬಿಜೆಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಿಗೂ ಅವರು ಮಾಡದೇ ಇರುವಂತ ಏನು ಆಕ್ರಮ ಸಕ್ರಮ ಇದೆ ಮಾಡಿ ಅವರ ಮನೆಗೆ ಕಳಿಸಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಾನು ಖಂಡಿತ ಅವನ ಹತ್ರ ಕೇಳುದು, ನೀವು ಬಿಜೆಪಿ ಮನೆಗೆ ಓಟ್ ಹಾಕಲಿಲ್ಲ. ನಾನು ಶಾಸಕ ಮೇಲೆ ಎಂಟು ಶಾಸಕ, ಅವರು ಬಂದು ನಾನು ಕಳೆದಿದ್ದಾರೆ, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ನಾನೇನು ಭಾಷಣ ಮಾಡಿಲ್ಲ, ನಾನೇನು ಮಾಡಿ ನಾನು ಕರೆದೆ, ಗೌರವ ಕೊಟ್ಟಿದ್ದೇನೆ. ನಾನು ಶಾಸಕರಾಗಿ ಅದಕ್ಕೆ ಹೋಗಿದ್ದೇನೆ, ಬಂದಿದ್ದೇನೆ. ಅಂದ್ರೆ ಈಗ ಈ ವಿಶ್ವ ಹಿಂದೂ ಪರಿಷತ್ ಅನ್ನೋದನ್ನು ಹಿಂದೂಗಳನ್ನು ಪ್ರತಿನಿಧಿಸುವ ಸಂಸ್ಥೆ ಅಂತ ನಿರೂಪಿಸುತ್ತದೆ, ಅಥವಾ ಒಂದು ರಾಜಕೀಯ ಸಂಘಟನೆ ಅಲ್ಲ. ಒಂದು ಶಾಸಕರಾಗುವ ಪ್ರತಿಜ್ಞೆ ಮಾಡುವಾಗ ಹೇಳ್ತೀವಿ ನಾವು ಎಲ್ಲರನ್ನು ಒಂದೇ ತರ ತೂಕ ಮಾಡ್ತೀವಿ, ಯಾರನ್ನು ವಿರೋಧ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಅವರು ಕಳೆದಿದ್ದಾರೆ, ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಬಂದಿದ್ದೇನೆ. ಹಾಗಾದ್ರೆ ನಿರ್ಬಂಧಗಳು ಹಾಕುವಂಥದ್ದು ಸರಿಯಲ್ಲ. ನಾನು ಬಿಜೆಪಿ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಬಿಜೆಪಿ ಕಚೇರಿಗೆ ಹೋಗಲಿಲ್ಲ. ಬಿಜೆಪಿ ಪರವಾಗಿ ಮಾಡಿದ್ರೆ ನಾನು ಪಕ್ಷ ವಿರೋಧಿ ಅಂತ ಆಗ್ತದೆ.
ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರಲ್ಲಿ ಅಂತ ತಪ್ಪಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿದ್ದು ಯಾವ ತಪ್ಪುಗಳನ್ನು ಮಾಡೋದಿಲ್ಲ. ಪರವಿರುವಂತಹ ಒಂದು ಸಂಸ್ಥೆ ಬಿಜೆಪಿಯ ಪರವಾಗಿ ಹೋರಾಟ ಮಾಡುವುದು, ಅವರು ಚುನಾವಣೆಗೆ ಬೇಕಾದ ಕೆಲಸಗಳನ್ನು ಮಾಡುವಂತಹ ವಿಶ್ವದ ಸಂಸ್ಥೆ. ನೀವು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ, ಆ ಸಂಸ್ಥೆಯೊಂದಿಗೆ ಆ ಕಾರ್ಯಕ್ರಮಕ್ಕೆ ಬಂದಿರೋದು ಅದು ಎಷ್ಟು ಸರಿಯ? ನೋಡಿ, ಕೆಲವು ಕಾರ್ಯಕ್ರಮಗಳು ನಾವು ಏನನ್ನ ವರ್ಷ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಷ್ಟೋ ಬಿಜೆಪಿಯ ಕಾರ್ಯಕರ್ತರು, ಎಷ್ಟೋ ಬಿಜೆಪಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಕೆಲವು ಬಿಜೆಪಿಯವರು ಕೆಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಹುಲಿ ವೇಷವನ್ನು ಮಾಡ್ತಾರೆ. ನಾವು ಅವರಿಗೆ ಹೋಗ್ತೇವೆ, ನಾವು ಕಂಬಳವನ್ನು ಮಾಡ್ತೇವೆ, ನಾವು ಅವರನ್ನು ಕರೀತೇವೆ. ಇದು ಪಕ್ಷಾತೀತವಾಗಿ ನಡೆಯುವಂತಹ ಕಾರ್ಯಕ್ರಮಗಳು. ಅಲ್ಲಿ ಪಕ್ಷದ ಪ್ಲಾನ್ಗಳಲ್ಲಿ ಪಕ್ಷದ ಇದು ಮಾಡ್ಕೊಂಡು ಹಾಕಿದ್ರೆ ನಾವು ಖಂಡಿತ ಅದಕ್ಕೆ ಹೋಗುವಂಥದ್ದಿಲ್ಲ. ಇಂಥ ಕಾರ್ಯಕ್ರಮಗಳಿಗೆ ನಾವು ಹೋಗುವಂಥದ್ದು, ನನ್ನ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶ ಆಗ್ತದೆ, ನಾವು ಕರೆಯುವಂಥದ್ದು, ನಿಮ್ಮಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮದುವೆ ಆಗ್ತದೆ, ನೀವು ಬನ್ನಿಯಪ್ಪ, ನಾನು ಕಾಂಗ್ರೆಸ್, ನೀವು ಬಿಜೆಪಿ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಹೀಗೆ ಆಗ್ತದೆ. ಇಲ್ಲ, ಈಗ ಈ ವಿಚಾರವಾಗಿ ಕೆಲವು ಎಡಪಕ್ಷದ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಟೀಕೆ ವ್ಯಕ್ತಪಡಿಸಿದ್ದಾರೆ. ಒಂದು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮಕ್ಕೆ ಹೋಗಿ ಯಾಕಂದ್ರೆ ಇವರು ಮುಂದೆ ಬಿಜೆಪಿ ಇರುವಂತ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಕೆಲವರಿಗೆ ನೋಡಿ, ಕೆಲವರ ಮನಸ್ಸು ದೊಡ್ಡದಿರ್ತದೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇರ್ತದೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್. ಸಮಾಜದಲ್ಲಿ ಬೇರೆ ಬೇರೆಯವರ ಒಪಿನಿಯನ್ಗಳು, ವಿಚಾರಗಳು ಬೇರೆ ಇರುವುದು ಸಹಜ. ಅಂಥವ್ರಿಗೆ ಸರಿ ಮಾಡುವಂಥದ್ದು, ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಅವರು ಮುಂದಿನ ದಿವಸಗಳಲ್ಲಿ ಅವರ ಕೆಲಸ, ನಾನು ಎಲ್ಲರಿಗೆ ಮುಸ್ಲಿಂ ಬಾಂಧವರ ಕಾರ್ಯಕ್ರಮಗಳಿಗೂ ಹೋಗ್ತೀನಿ, ಹಿಂದೂ ಬಾಂಧವರ ಕಾರ್ಯಕ್ರಮಗಳು, ಕ್ರಿಶ್ಚಿಯನ್ ಬಾಂಧವರ ಕಾರ್ಯಕ್ರಮಗಳಿಗೂ ಹೋಗ್ತೀನಿ. ಯಾವುದಕ್ಕೆ ಎಲ್ಲಿದ್ದೇನೆ ಅಲ್ಲಿಗೆ ಹೋಗುವಂಥ ಕೆಲಸ, ಬೇರೆ ಪಕ್ಷಕ್ಕೆ ಕಾರ್ಯಕ್ರಮಕ್ಕೆ ಹೋಗುವಂಥದ್ದನ್ನು ಇದಕ್ಕೂ ಕಳೆದಿದ್ದಾರೆ, ಅಲ್ಲಿ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಇದು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರು ಒಂದು ಸಂಸ್ಥೆ ಮಾಡಿದ್ದು ಎನ್ನುವಂಥದ್ದು ಬಿಜೆಪಿಗೆ ಹೋಗುವಂತ ಯಾವ ವಿಚಾರಗಳಿಲ್ಲ, ಯಾರು ಅಂತ ಕೇಳೂ ಇಲ್ಲ. ನಮ್ಮ ಪಕ್ಷದವರು ಹೇಳಿಲ್ಲ, ನಮ್ಮ ಪಕ್ಷದವರು ಹೇಳಿದ್ದಾರೆ, ಅಶೋಕ್ ಹೇಳಿಲ್ಲ. ಹಿಂದೂ ಧರ್ಮದವರು ಇವರು ಬರುವುದಿಲ್ಲ ಅಂತ ಕೂಡ ಹೇಳಬಾರ್ದಲ್ಲ, ನಮ್ಗೆ ಎಲ್ಲರೂ ಬೇಕಲ್ಲ. ಹಾಗೆ ನಮ್ಮ ಧರ್ಮ, ನಮ್ಮ ಪಕ್ಷದ ಎಲ್ಲ ಬಂಧುಗಳು ಹೇಳಿದ್ದಾರೆ, ಕೆಲವರು ಹೇಳ್ತಾರೆ, ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ.